ಅದ್ಯಾವ ದೊಡ್ಡ ಶಾಲೆಗೆ ಅಂತ ಅವಳನ್ನು ಹಾಕಿ ಹೀಗೆ ಅಂತ ಕೆಟ್ಟದ್ದನ್ನು ಹೇಳಿಸೋದ ಅವಳಿಂದ ಅಂತ ಕೇಳಿದೆ. ನನ್ನ ಅಮ್ಮ ಬಂದು ಅವಳ ಹತ್ರ ಕೇಳಿದ್ರು, ಏನು ಹೇಳ್ತಾ ಇದ್ದೀಯ ನೀನು? ಇಲ್ಲಮ್ಮ, ನಾನು ಏನು ನ್ಯೂ ಮೂನ್ ಡೇ, ಫುಲ್ ಮೂನ್ ಡೇ, ಅಮಾವಾಸ್ಯೆ, ಹುಣ್ಣಿಮೆಯ ಬಗ್ಗೆ ಕಲಿತಾ ಇದ್ದೇನೆ. ಇವಳಿಗೆ ಅದೇನೋ ಬೇರೆ ಬೈಗಳಿನ ಥರ ಕೇಳಿದೆ, ಕನ್ನಡದಲ್ಲಿ ಅದು ಏನೋ ಬೇರೆ ಥರ ಕೇಳಿದೆ ಅಂತ ಹೇಳಿದರು. ನೋಡಿ, ಪ್ರತಿಯೊಬ್ಬ ಮಗುವಿನಲ್ಲೂ ಕೂಡ ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಎಲ್ಲೋ ಒಂಚೂರು ಇದ್ದೇ ಇರುತ್ತೆ. ಅದು ಈ ಚಿಕ್ಕ ಪುಟ್ಟ ತುಂಟತನದಲ್ಲಿ ಮಾತ್ರ ಇದ್ದರೆ ಪರವಾಗಿಲ್ಲ. ಆದರೆ ಇನ್ನೊಬ್ಬರ ವೀಕ್ನೆಸ್ ಅಂತ ನಾವೇನನ್ನು ಕರಿತೀವಿ, ಕೆಲವರಿಗೆ ಅವರ ಬಣ್ಣದ ಬಗ್ಗೆ ಒಂದು ವಿಚಿತ್ರವಾದ ಭಾವನೆ ಇರುತ್ತೆ, ಇನ್ನು ಕೆಲವರಿಗೆ ಅವರ ರೂಪಿನ ಬಗ್ಗೆ ಒಂದು ವಿಚಿತ್ರವಾದ ಭಾವನೆ ಇರುತ್ತೆ, ಇನ್ನು ಕೆಲವರಿಗೆ ಅಯ್ಯೋ ನಾನು ಅವಳಷ್ಟು ಉದ್ದದ ಕೂದಲು ನನಗಿಲ್ಲ ಅನ್ನುವಂತಹ ಭಾವನೆ ಇರುತ್ತೆ. ಅಂಥ ಭಾವನೆಗಳನ್ನು ಅವಹೇಳನ ಮಾಡುವಂಥ ತುಂಟತನವನ್ನು ಯಾವ ಮಗು ಕೂಡ ಕಲಿಬಾರದು. ಈ ರೂಪು ಅನ್ನುವಂಥದ್ದು, ಬಣ್ಣ ಅನ್ನುವಂಥದ್ದು, ಅಥವಾ ನಮಗೆ ಇರುವಂತಹ ಕಣ್ಣು ಮೂಗು ಅನ್ನುವಂಥದ್ದು ಸೃಷ್ಟಿಯ ಒಂದು ಭಾಗ ಮಾತ್ರ. ಇದು ನೀವೆಲ್ಲರೂ ಕಲಿಬೇಕಾದಂತಹ ಮೊದಲನೆಯ ವಿದ್ಯೆ ಅಂತ ನಾನು ಹೇಳ್ತೀನಿ. ಯಾರೋ ಚೆನ್ನಾಗಿದ್ದಾರೆ ಅಂದ ಕಾರಣಕ್ಕೆ ಅವರನ್ನು ಹಾಡಿ ಹೊಗಳುವುದಲ್ಲ, ಅಥವಾ ಅವ್ರು ಯಾರೋ ಶ್ರೇಷ್ಠ ವ್ಯಕ್ತಿಗಳು ಅಂತ ಎತ್ತಿ ಹಿಡಿಯೋದಲ್ಲ. ಯಾರೋ ಕುರೂಪಿಯಾಗಿದ್ದ ತಕ್ಷಣ ಅವರಿಂದ ಏನೋ ಒಂದು ತಪ್ಪು ನಡೆದ್ರೆ ಕುರೂಪಿ ನೋಡು ಆ ತಪ್ಪನ್ನು ಮಾಡಿದ್ದಾನೆ ಅಥವಾ ಮಾಡಿದ್ದಾಳೆ ಅಂತ ಹೇಳಿ ಅದನ್ನೇ ಹಿಡಿದು ಅವಹೇಳನ ಮಾಡುವಂಥದ್ದು. ಇಂಥ ತುಂಟತನವನ್ನು ಯಾವ ಮಕ್ಕಳು ಮಾಡಬೇಡಿ. ನಾನು ಇತ್ತೀಚೆಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬೆಂಗಳೂರಿನ ಹಲವಾರು ಸಂಘಟನೆಗಳಲ್ಲಿ ಹಲವಾರು ಮಕ್ಕಳ ಜೊತೆಯಲ್ಲಿ ನಾನು ಬೆರೆಯುವಾಗ, ಮಕ್ಕಳು ಆಟ ಆಡುವಾಗ ಒಂದಷ್ಟು ಜನ ಮಕ್ಕಳು ಮಾತ್ರ ಒಂದು ಗುಂಪಿನಲ್ಲಿ ಇರ್ತಾರೆ, ಇನ್ನೊಂದಷ್ಟು ಜನ ಮಕ್ಕಳು ಬೇರೆ ಗುಂಪಿನಲ್ಲಿ ಇರ್ತಾರೆ. ಕಾರಣ ಏನು ಗೊತ್ತಾ? ಈ ಮಕ್ಕಳು ಸ್ವಲ್ಪ ಕಪ್ಪಗಿದ್ದಾರೆ, ಈ ಮಕ್ಕಳು ಸ್ವಲ್ಪ ಬೆಳ್ಳಗಿದ್ದಾರೆ ಅಂತ. ಇದರ ವಿದ್ಯೆಯನ್ನು ನಮಗೆ ಯಾರು ಹೇಳ್ಕೊಡ್ತಾರೆ? ಮಕ್ಕಳೇ. ನಾನು ಒಂದು ಮಾತು ಹೇಳ್ತೀನಿ, ಈ ಕಪ್ಪು, ಬಿಳಿ, ನೀಲಿ, ಕೆಂಪು ಇದೆಲ್ಲ ನಾವು ಇಟ್ಟಂತಹ ಹೆಸರುಗಳು, ನಾವು ಇಟ್ಟಂತಹ ಬಣ್ಣಗಳ ಹೆಸರುಗಳು. ಆ ಬಣ್ಣಗಳು ಪ್ರಕೃತಿಯಲ್ಲಿ ಯಾವತ್ತೂ ಪ್ರಕೃತಿಯ ಶ್ರೇಷ್ಠವಾದ ಸೃಷ್ಟಿಗಳಾಗಿ ಬಂದಿವೆ. ನಿಮ್ಮಲ್ಲಿ ಅದಕ್ಕೆ ಭೇದ ಭಾವ ಬೇಡ. ಈ ಒಂದು ವಿದ್ಯೆಯನ್ನು ತಲೆಗೆ ಇವತ್ತೇ ಹೊಡೆದಿಟ್ಟುಕೊಳ್ಳಿ ನೀವು. ಇದು ಬಹಳ ದೊಡ್ಡ ಜ್ಞಾನ. ಇದು ನೀವು ಪ್ರಪಂಚ ಸುತ್ತುವ ಕಾಲದಲ್ಲೂ ಕೂಡ ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೂ ಕೂಡ ಇದು ಸಾಧ್ಯವಾಗುತ್ತೆ. ಇನ್ನೂ ಒಂದು ವಿದ್ಯೆಯ ಬಗ್ಗೆ ನಾನು ಹೇಳ್ತೀನಿ. ಮನೆಯಲ್ಲಿ ಅಮ್ಮನಿಗೋ, ಅಪ್ಪನಿಗೋ, ಸಹೋದರನಿಗೋ, ಸಹೋದರಿಗೋ ಅಥವಾ ಮನೆಗೆ ಕೂಡ ನೀವು ಎಷ್ಟು ಉಪಕಾರಿಯಾಗಿದ್ದೀರಿ, ಎಷ್ಟು ಉಪಕಾರಿಯಾಗಿದ್ದೀರಿ ಅಂದರೆ, ಬೆಳಿಗ್ಗೆ ಎದ್ದು ಪ್ರತಿಯೊಂದು ಕೆಲಸವನ್ನು, ನಿಮ್ಮ ಕೆಲಸವನ್ನು ಕೂಡ ಅಮ್ಮ ಮಾಡಬೇಕು. ಏಳು 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 ಅಂತ ಎಬ್ಬಿಸುವಾಗದಿಂದ ಹಿಡಿದು, ಸ್ನಾನಕ್ಕೆ ಹೋಗು ಅಂತ ಹೇಳೋದ್ರಿಂದ ಹಿಡಿದು, ಈಗಂತೂ ಮೊಬೈಲ್ ಮುಟ್ಟಬೇಡ ಅಂತ ಹೇಳೋದ್ರಿಂದ ಹಿಡಿದು, ಹೋಮ್ವರ್ಕ್ ಮಾಡು ಅಂತ ಹೇಳೋದ್ರಿಂದ ಹಿಡಿದು, ನಿಮ್ಮ ಕೆಲಸವನ್ನು ಕೂಡ ಅಮ್ಮ ಅಪ್ಪನ ಮೇಲೆ ಹೇಳ್ತೀರಷ್ಟೇ ಹೊರತು ನಿಮ್ಮ ಕೆಲಸವನ್ನ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳುವ ಜನ ಇಲ್ಲಿ ಎಷ್ಟು ಜನ ಇದ್ದೀರಿ ಹೇಳಿ? ನಾವಾಗಿ ನಾವೇ ಹೇಳ್ತೀವಿ, ನಾವಾಗಿ ನಾವೇ ನಮ್ಮ ಕೆಲಸ ಮಾಡ್ತೀವಿ. ಮಾತ್ರ ಅಲ್ಲ, ಸಾಧ್ಯ ಇದ್ರೆ ಬೆಳಿಗ್ಗೆ ಎದ್ದು ನಿಮ್ಮ ಓದಿನ ಜೊತೆಯಲ್ಲೇ ಮನೆಯನ್ನ ಸ್ವಚ್ಛ ಮಾಡುವಂಥ ಕೆಲಸವನ್ನ ಯಾರು ಮಾಡ್ತೀವಿ? ಒಬ್ಬ ವಿದ್ಯಾರ್ಥಿನಿಯಾಗಿ ನಾನು ಮಾಡಿದ್ದೆ, ಇದೆಲ್ಲವನ್ನು ನಾನು ಮಾಡಿದ್ದೆ. ಒಂದು ಕೋಣೆ ಎರಡು ಕೋಣೆಯನ್ನು ಗುಡಿಸದೆ ಒರೆಸದೆ ನಾನು ಶಾಲೆಗೆ ಹೋಗ್ತಾನೆ ಇರಲಿಲ್ಲ. ಇದರ ಮಧ್ಯದಲ್ಲಿ ಓಡಿ ಹೋಗಿ ಅಡುಗೆ ಮನೆಗೆ ಹೋಗಿ ಏನಾದರೂ ತರಕಾರಿ ಹೆಚ್ಚಿಕೊಡ್ಲ, ನನ್ನಿಂದ ಏನಾದರೂ ಸಹಾಯ ಸಾಧ್ಯನಾ? ನನಗೆ ಅರ್ಧ ಗಂಟೆ ಸಮಯ ಇದೆ, ಅಷ್ಟರೊಳಗೆ ನಾನು ಏನನ್ನ ಮಾಡಬಹುದು, ಅಂಥದ್ದನ್ನು ನನ್ನಿಂದ ಮಾಡಿಸ್ಕೊ ಅಮ್ಮ, ಅಂಥದ್ದನ್ನು ನನ್ನಿಂದ ಮಾಡಿಸ್ಕೊ ಅಪ್ಪ ಅಂತ ಯಾವತ್ತಾದರೂ ಹೇಳಿದಿರ ಮಕ್ಕಳೇ? ಒಂದ್ಸತಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ, ಅದರ ಖುಷಿ ನೋಡಿ ಎಂಥ ಖುಷಿ ಸಿಗುತ್ತೆ ಅಂತ. ಈ ಸಿರಿ ಅನ್ನುವಂಥ ವಿದ್ಯಾರ್ಥಿ ಸಿರಿ ಅಂತ ನಾವೇನು ಹೇಳ್ತಾ ಇದೀವಲ್ಲ, ಇದು ಮಾರ್ಕ್ಗಳ ಮಟ್ಟಿಗೆ ಮಾತ್ರ ಅಲ್ಲ, ನಿಮ್ಮ ಗ್ರೇಡ್ಗಳ ಮಟ್ಟಿಗೆ ಮಾತ್ರ ಅಲ್ಲ, ಮನುಷ್ಯತ್ವದ ರೂಪದಲ್ಲಿ ಕೂಡ ಇದೆಲ್ಲ ಸಾಕಾರಗೊಳ್ಬೇಕು. ಮನೆಗೆ ಉಪಕಾರಿಯಾಗಿ ಮತ್ತೆ ಇನ್ನೊಂದು ಮಾತನ್ನ ಹೇಳ್ತೇನೆ. ನನ್ನ ಶಾಲೆಯಲ್ಲೇ ಆಗಿದ್ದಂಥದ್ದು, ನಮ್ಮ ಶಾಲೆಯಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಇರ್ತಾ ಇತ್ತು. ಅದಕ್ಕೆ ಎಲ್ಲರಿಂದ 25 ಪೈಸೆಯನ್ನ ಕಲೆಕ್ಟ್ ಮಾಡ್ತಾ ಇದ್ರು. 25 ಪೈಸೆ ಅಷ್ಟೇ. ಆದರೆ 25 ಪೈಸೆಗೆ ಆಗಿನ ಕಾಲದಲ್ಲಿ ಬಹಳ ದೊಡ್ಡ ವ್ಯಾಲ್ಯೂ ಇತ್ತು. ನನ್ನ ಶಾಲೆಯ ನನ್ನ ಕ್ಲಾಸ್ನಲ್ಲಿ ಒಂದು 2 ಸರ್ತಿ ಫೇಲ್ ಆದಂಥ ಒಬ್ಬ ಹುಡುಗಿ ಇದ್ರು, ದೊಡ್ಡ ಹುಡುಗಿ ಇದ್ರು. ಅವಳು ನನ್ನ ಹತ್ರ ಒಂದು ದಿವಸ ಹೇಳಿದ್ಲು, ನೀನು ಇನ್ನೂ 25 ಪೈಸೆ ಎಲ್ಲ ಹೆಚ್ಚು ತಗೊಂಡು ಬಾ,
ನಮ್ಮ ಮನೆಯಲ್ಲಿ ನನಗೆ ಪೂಜೆಗೆ ಅಂತ ಕೇಳಿದರೆ ಹಣ ಕೊಡೋದಿಲ್ಲ, ಆದರೆ ನೀನು ಆ ಹಣ ತರುವಾಗ ನಿನ್ನ ತಾಯಿ ಹತ್ರ ಕೇಳಿ ತರಬಾರ್ದು, ನೀನು ಅದನ್ನು ಹಾಗೆ ತಗೊಂಡು ಬಾ. ನೀನೇನಾದರೂ ನಿನ್ನ ತಾಯಿ ಹತ್ರ ಹೇಳಿದರೆ ಅವ್ರಿಗೇನಾದರೂ ಒಂದು ಅಪಾಯ ಆಗುತ್ತೆ ನೋಡು, ಅವರು ಸತ್ತೇ ಹೋಗ್ತಾರೆ ನೋಡು ಅಂತ ನನ್ನನ್ನು ಹೆದರಿಸಿದ್ರು. ನಾನು ಮನೆಗೆ ಹೋಗಿ ಆ 25 ಪೈಸಾ ಎಲ್ಲಿದೆ, ಮೊದಲನೇದಾಗಿ ನನಗೆ ಆ 25 ಪೈಸಾ ಎಲ್ಲಿಟ್ಟಿರ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅದು ಎಲ್ಲಿದೆ ಅಂತ ಹುಡುಕೋದ್ರಲ್ಲಿ ಒಂದು ಅರ್ಧ ಗಂಟೆ ಹೋಯಿತು. ಅದಾದಮೇಲೆ ಅದನ್ನು ತಗೊಂಡ ನಂತರ ಇಡೀ ಮೈ ಬೆವರಿಳಿತಾ ಇತ್ತು. ಆ ಕೈಯಲ್ಲಿ ಆ 25 ಪೈಸಾ ಹಿಡ್ಕೊಂಡು ಇನ್ನೇನಿಲ್ಲ, ನನ್ನ ಕಾಳಜಿ ಪೂರ್ತಿ ಇದನ್ನು ತೊಗೊಂಡೋಗಿ ಅವಳಿಗೆ ಕೊಡಬೇಕು ಅನ್ನೋದಕ್ಕಿಂತ ನಾನು ಇದನ್ನು ಅಮ್ಮನ ಹತ್ರ ಹೇಳಿಬಿಟ್ರೆ ನನ್ನ ಅಮ್ಮನಿಗೆ ಅಪಾಯ ಆಗುತ್ತೆ ಅನ್ನುವಂಥದ್ದು ಮಾತ್ರ. ಆಗ ನನಗೆ ಈಗ ಆ ಒಂದು ಘಟನೆಯನ್ನು ನೆನಪು ಮಾಡಿಕೊಳ್ಳುವಾಗ ಅನಿಸುತ್ತೆ, ಈ ಕಳ್ಳತನ, ಸುಳ್ಳುತನ ಇದನ್ನೆಲ್ಲ ಮಾಡೋದಕ್ಕೆ ಭಯಂಕರವಾದ ಪ್ರತಿಭೆ ಬೇಕಪ್ಪ. ಯಾರೀ ಕಲಿಸಿದರೆ ನಮಗೆ ಇದನ್ನೆಲ್ಲ? ನಮಗಿದೆಲ್ಲ ಹೇಗೆ ಬರುತ್ತೆ? ಒಳ್ಳೆಯದನ್ನೇ ಹೇಳಿಕೊಟ್ರೂ ಕೂಡ ಆ ಕೆಟ್ಟದನ್ನು ಕಲಿಯುವಂಥ ಮನೋಭಾವನೆ ಅದು ಎಲ್ಲಿಂದ ಬಂದು ಬಿಡುತ್ತೆ? ಸ್ನೇಹಿತರೆ, ಇದು ಒಂದು ಪಾಠ. ನೀವು ನಿಮ್ಮ ಮನಸ್ಸಿಗೆ ತೋರಿದ ಒಳ್ಳೆತನದ ಮೂಲಕವೇ ಜೀವನ ಮಾಡಿ. ಇಲ್ಲಿ ಏನೂ ಕೊಳ್ಳೆ ಹೋಗುವುದಿಲ್ಲ. ಇನ್ನೊಬ್ಬರ ದುಡ್ಡನ್ನು ಕದ್ದು ಅಥವಾ ಇನ್ನೊಬ್ಬರ ಸ್ವತ್ತನ್ನು ಕದ್ದು ಇನ್ನೊಬ್ಬರ ಯಾವುದನ್ನು ಕದ್ದು ಕೂಡ ನೀವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿವಸ ವಿಧಿ ಅದನ್ನು ನಿಮಗೆ ತಿರುಗಿಸಿ ಹೊಳೆಯುತ್ತೆ. ಮೋಸ ಮಾಡಿದರೆ ಮೋಸ ಮಾಡಬೇಡಿ. ಇದನ್ನೇ ಹೇಳಿರೋದು ನಮ್ಮ ಬಸವಣ್ಣನವರು. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯನು ಬೇಡ ಅಂತ ಅಲ್ವಾ? ಈ ವಚನವನ್ನು ನಾವು ದಿನನಿತ್ಯ ಬಾಯಿಪಾಠ ಮಾಡ್ತೀವಿ, ಆದರೆ ಅದರ ಆಚರಣೆಯನ್ನು ಎಷ್ಟರ ಮಟ್ಟಿಗೆ ನಾವು ಮಾಡ್ತೇವೆ ಅನ್ನುವಂಥದ್ದು ತುಂಬ ಮುಖ್ಯ. ರಾಜ್ಯೋತ್ಸವದ ತಿಂಗಳು, ನಾವೆಲ್ಲ ಅಭಿಮಾನದಿಂದ ಕನ್ನಡ ಎಂದಿಗೂ ಕನ್ನಡವಾಗಿರು, ಎಲ್ಲಿದ್ದರೂ ಕನ್ನಡವಾಗಿರು ಅಂತ ಹೇಳಿಕೊಳ್ಳುವಂಥ ಒಂದು ಸಮಾರಂಭ. ಹಾಗೆ ಈ ಕನ್ನಡದ ನೆಲಕ್ಕೆ ಎಲ್ಲವನ್ನೂ ಕೂಡ, ಕನ್ನಡದ ಜನಕ್ಕೆ, ನೆಲಕ್ಕೆ ಎಲ್ಲರನ್ನೂ ಕೂಡ ಆಲಂಗಿಸಿಕೊಳ್ಳುವಂಥ ಬಹಳ ದೊಡ್ಡತನ ಇದೆ. ಹಾಗಂತ ಅವರು ಇಲ್ಲಿಗೆ ಬಂದವರು, ಅವ್ರು ಯಾರೋ ತಮಿಳರು, ಅವ್ರು ಯಾರೋ ಮಲಯಾಳಿಗಳು, ಅವ್ರು ಯಾರೋ ಹಿಂದಿಗಳು ಆಗೋದಿಲ್ಲ. ಇಲ್ಲಿಗೆ ಬಂದ ಮೇಲೆ ಅವರು ಎಲ್ಲ ಕನ್ನಡಿಗರೇ ಅಲ್ವಾ? ಬೇರೆ ಕಡೆಯಿಂದ ಬಂದವರು ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಭಾಷೆ, ಇಲ್ಲಿಯ ಎಲ್ಲವನ್ನೂ ಕೂಡ ಅಪ್ಪಿಕೊಂಡು ಬಾಳಬೇಕು. ಇದೇ ಒಂದನ್ನು ನೀತಿಯಾಗಿಟ್ಟುಕೊಂಡು ನಾನು ಕೂಡ, ಅಂದರೆ ಬೇರೆ ಬೇರೆ ಭಾಷೆಗಳನ್ನು ನಾನು ಕಲ್ತಿದ್ದೇನೆ ಅಂತ ಒಂದು ಮಾತು ಹೇಳಿದ್ರು. ಕನ್ನಡ ಅಭಿಮಾನವನ್ನು ಎದೆಯಲ್ಲಿ ಇಟ್ಟುಕೊಂಡು ಕನ್ನಡದವಳು ನನ್ನಿಂದ ಸಾಧ್ಯ ಇದೆ ಅನ್ನುವ ಕಾರಣಕ್ಕೆ ಛಲ ತೊಟ್ಟು ತಮಿಳು, ಮಲಯಾಳಂ, ಬೇರೆ ಬೇರೆ ಭಾಷೆಗಳನ್ನು, 5-6 ಭಾಷೆಗಳನ್ನು ನಾನು ಕಲಿತ್ಕೊಂಡೆ. ಇದನ್ನು ಹೆಗ್ಗಳಿಕೆಯಿಂದ ಹೇಳ್ತಾ ಇಲ್ಲ. ಪ್ರಪಂಚದಲ್ಲಿ ಎಲ್ಲಿ ನಮ್ಮನ್ನು ಬಿಟ್ಟರು ಧೈರ್ಯವಾಗಿ ನಾವು ಜೀವನ ಮಾಡ್ತೀವಿ ಅನ್ನುವಂಥ ಧೈರ್ಯ ನಿಮ್ಮಲ್ಲಿ ಉಂಟಾಗಬೇಕು. ಅದಕ್ಕೆ ಭಾಷೆಯ ಅಗತ್ಯ ಕೂಡ ತುಂಬ ಇದೆ. ಆಮೇಲೆ ಕೆಲಸ, ನಾವು ಮಾಡುವಂಥ ಕೆಲಸ ಇಂಥದ್ದೇ ಆಗಿರಬೇಕು, ಅಂಥದ್ದೇ ಆಗಿರಬೇಕು, ಇದೇ ಬೇಕು, ನಾನು ವಿಧಾನಸೌಧದಲ್ಲೇ ಕೆಲಸ ಮಾಡಬೇಕು, ನಾನು ವೈಟ್ ಕಾಲರ್ ಜಾಬೇ ಮಾಡಬೇಕು, ಇದೆಲ್ಲ ಅಲ್ಲ ಮಕ್ಕಳೇ. ನಾನು ಒಂದು ಮಾತು ಹೇಳ್ತೀನಿ, ಎಲ್ಲ ಕೆಲಸಕ್ಕೂ ಸೈ ಅನ್ನೋನೇ ಗೆಲ್ಲೋದು. ರಂಗ ಸಜ್ಜಿಕೆಯನ್ನು ತಯಾರು ಮಾಡುವಾಗ ನಮ್ಮ ನಾಟಕದ ತಂಡ ಕಸವನ್ನು ಗುಡಿಸಿ, ಹಿಂದೆ ಬ್ಯಾಕ್ ಸ್ಟೇಜ್ನಲ್ಲಿ ಪ್ರಾಪರ್ಟಿ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ, ಆಮೇಲೆ ಲೈಟಿಂಗ್ ಎಲ್ಲ ಬೀಳ್ತಾ ಇರೋದನ್ನೆಲ್ಲ ನಿಂತು ನೋಡಿ, 1-2-3 ಜನಕ್ಕೆ ಮೇಕಪ್ ಮಾಡಿ, ಮತ್ತೆ ನಾವೇ ಮೇಕಪ್ ಮಾಡಿಕೊಂಡು ಕೂತ್ಕೊಳ್ತಾ ಇದ್ವಿ ನಾಟಕ ಮಾಡಲಿಕ್ಕೆ. ಅಂದರೆ ನಮ್ಮ ಕೆಲಸ ಅದಲ್ಲ, ನಮ್ಮ ಕೆಲಸ ಇದಲ್ಲ ಅಂತ ಹೇಳೋ